ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು 2022-23 ಸಾಲದ ಯೋಜನೆ ಸಾಧನೆ ಲೆಕ್ಕ ಪಕ್ಕ ರಾಜ್ಯ ವಿಧಾನಸಭೆ 2,50,000 ಕೋಟಿ ರೂಪಾಯಿ ವಜನ್ದ ಬಜೆಟ್ ದುಂಬುದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕುಡ್ಲದ ಪುರಪನೋಡು ಸಂಜೀವಿನಿ ಒಕ್ಕೂಟಲಿನ ಪೊಂಜು ಸದಸ್ಯರ ಸಭೆ ಉಕ್ರೇನ್ದ ಭಾರತೀಯ ಸಂತ್ರಸ್ತೆರನ್ನು ಗೆಲ್ಮೆಡ್ ಏರ್ ಲಿಫ್ಟ್ ಮಲ್ತೊಂದುಂಡು ಕಾಂಗ್ರೆಸ್ ನಾಯಕರಿದ್ದ ರಾಜಕೀಯ ಮಂತ್ರಿ ಡಾಕ್ಟರ್ ಅಶ್ವತ್ಥ ನಾರಾಯಣ ಮಾರ್ಚ್ 12 ಇರುವ ಮುಟ್ಟ ಕಾರ್ಲ ಉಚ್ಚಯ ರಾಜ್ಯಪಾಲರಿಗೆ ಲೆಪ್ಪೊಲೆ ಕೊರ್ದು ಬರಿಯರೆ ಕೆಂಡೊಂಡ ಮಂತ್ರಿ ವಿ ಸುನೀಲ್ ಕುಮಾರ್ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ರವೀಂದ್ರ ಕಲಾ ಭವನಡು ಕೆಡ್ಡ ಸದಾಮಿನದನ ತುಳುವೇರ್ನ ಸಹಾಯ ಸಹಕಾರ ಇತ್ತಂಡ ಮಾತ್ರ ತುಳು ಭಾಷೆ ಸಂಸ್ಕೃತಿ ಒರಿಯರೆ ಸಾಧ್ಯ ಪ್ರತಾಪ್ ಸಿಂಹ ನಾಯಕ್. ವಾರ್ತೆ ವಿವರ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶುಕ್ರವಾರ ರಾಜ್ಯ ವಿಧಾನಸಭೆ 2022-23 ಸಾಲದ ಬಜೆಟ್ ದುಂಬುದಿರು. ಈ ಸರ್ತಿ 2,50,000 ಕೋಟಿ ರೂಪಾಯಿ ವಜನ್ದ ಬಜೆಟ್ ಆದುಂಟು. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶುಕ್ರವಾರ ರಾಜ್ಯ ವಿಧಾನಸಭೆ 2022-23 ಸಾಲದ ಬಜೆಟ್ ದುಂಬುದಿರು. 2,50,000 ಕೋಟಿ ರೂಪಾಯಿ ವಜನ್ದ ರಾಜ್ಯ ಬಜೆಟ್ ಒವ್ವೇ ನಮೂನಿದ ತೆರಿಗೆ ಹೆಚ್ಚ ಮಲ್ಪುಜಿನ್ ತೋಜಾದಿರು. ಸ್ವಸಹಾಯ ಸಂಘಗಳಿಗೆ 500 ಕೋಟಿ ರೂಪಾಯಿ, ಕಟ್ಟೋಣ ಕಾರ್ಮಿಕರಿಗೆ ಧರ್ಮಗು ಬಸ್ ಪಾಸ್, ಮುಜರಾಯಿ ದೇವಸ್ಥಾನಗಳಿಗೆ ಸ್ವಾಯತ್ತತೆ, ಯಶಸ್ವಿನಿ ಯೋಜನೆದ ಆರೋಗ್ಯ ಇನ್ಸೂರು ಶುರು, ರೈತರಿಗೆ KMF 2,000 ಪೆತ್ತವದ ಗಾವನ, ಪೊಂಜುಲಿನ ಸ್ವಸಹಾಯ ಸಂಘಗಳಿಗೆ 1 ಲಕ್ಷ ರೂಪಾಯಿ ಸಾಲ, 5 ವರ್ಷ ಮಿತ್ತ ಪ್ರಾಯದ ಕುಸ್ತಿದಕ್ಲಿಗೆ ತಿಂಗಳಿಗೆ 1,000 ರೂಪಾಯಿ ಸಾಯ, ಕೈಕಂಜರಿನ ದತ್ತಗ್ ದೆತೊನ್ನ ಪುಣ್ಯಕೋಟಿ ಯೋಜನೆ, ಗ್ರಾಮ ಸಾಹಿಕರಿಗೆ ತಿಂಗಳಿಗೆ 1,000 ರೂಪಾಯಿ ಬೊಕ್ಕ ಬೆಚ್ಚ ವನಸ್ ತಯಾರ ಮಲ್ಪನಕ್ಲಿಗೆ 1,000 ರೂಪಾಯಿ ಮರ್ಯಾದಿ ಪಣವು, 7 ವಿಶ್ವವಿದ್ಯಾನಿಲಯ ತಾಪನೆ, ಅಂಗನವಾಡಿ ಕಾರ್ಯಕರ್ತರಿಗೆ 1,500 ರೂಪಾಯಿ, ಆಶಾ ಕಾರ್ಯಕರ್ತರಿಗೆ 1,000 ರೂಪಾಯಿ ಹೆಚ್ಚಿಗೆ, ನೈಪುಣಕ್ಲಿನ ಜೋಕ್ಲಿಗೆ ವಿದ್ಯಾರ್ಥಿ ವೇತನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗೂ 20 ಕೋಟಿ ರೂಪಾಯಿ, ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನ ನಡಪಾವನ ಒಂದು ಬಜೆಟ್ದ ಕೆಲವು ಮುಖ್ಯಾಂಶಗಳು. ಮಹಿಳೆಯರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ ಪಂಗಡದವರ, ಆರ್ಥಿಕ ದುರ್ಬಲ ವರ್ಗದವರು ಆರ್ಥಿಕ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗುವಂತೆ ಮಾಡಲು ಸರ್ಕಾರದ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ರೂಪಿಸಿ ಜಾರಿಗೊಳಿಸಿ ಧ್ಯೇಯ ನಮ್ಮದಾಗಿದೆ. ದೇಶಕ್ಕೆ 130 ಕೋಟಿ ಜನರ ಜೀವ ರಕ್ಷಣೆಗಾಗಿ ಆರೋಗ್ಯ ವ್ಯವಸ್ಥೆ ಉನ್ನತೀಕರಿಸಿ ಚಿಕಿತ್ಸೆ ಸೌಲಭ್ಯ, ಔಷಧಿ, ಲಸಿಕೆ ಒದಗಿಸುವ ಮೂಲಕ ಕೋವಿಡ್-19 ನಿರ್ವಹಣೆಯ ಸವಾಲನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ನಿಜವಾದ ಜನನಾಯಕರಾಗಿ ಎನಿಸಿಕೊಂಡಿದ್ದಾರೆ. ಪ್ರತಿ ಎಕರೆಗೆ 250 ರೂಗಳಂತೆ ಗರಿಷ್ಠ 5 ಎಕರೆಗೆ DBT ಮುಖಾಂತರ ಡೀಸೆಲ್ ಸಹಾಯಧನ ನೀಡಲು ರೈತ ಶಕ್ತಿ ಯೋಜನೆಯನ್ನು 500 ಕೋಟಿ ರೂಪಾಯಿಯನ್ನು ಇದಕ್ಕೆ ಒದಗಿಸಲಾಗಿದೆ. ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ಕೃಷಿ ಯಂತ್ರೋಪಕರಣ ಕೈಗೆಟುಕುವ ಮಾಡಲು ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಈಗಾಗಲೇ ಸ್ಥಾಪಿಸಿರುವ ಕೃಷಿ ಯಂತ್ರಧಾರ ಕೇಂದ್ರಗಳನ್ನು ರಾಜ್ಯದ ಎಲ್ಲ ಹೋಬಳಿಗಳಿಗೆ ವಿಸ್ತರಿಸಲಾಗುವುದು. ರಾಜ್ಯದ 57 ತಾಲೂಕುಗಳ ವ್ಯಾಪ್ತಿ 2,75,000 ಲಕ್ಷ ಹೆಕ್ಟೇರ್ ಮಳೆಯಾಶ್ರಿತ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ನೆರವಿನೊಂದಿಗೆ 642 ಕೋಟಿ ರು ವೆಚ್ಚದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿಗೆ ಘಟಕ 2ಕ್ಕೆ ಜಾರಿಗೊಳಿಸಲಾಗುವುದು. ಅಂತಾರಾಷ್ಟ್ರೀಯ ಪೊಂಜಲಿನ ದಿನಾಚರಣೆಯಲ್ಲಿ ಕೊಡು ಸಂಜೀವಿನಿ ಒಕ್ಕೂಟಲಿನ ಪೊಂಜು ಸದಸ್ಯರ ಸಭೆ ಕುಳ್ಳದ ಪುರಭವನ ನಡೆದಿದೆ. ರಾಜ್ಯದ ಮಿತ್ತ ಮಟ್ಟದ ಬರವು ಬುಕ ಮಾಹಿತಿ ತಂತ್ರಜ್ಞಾನ ಮಂತ್ರಿ ಡಾಕ್ಟರ್ CN ಅಶ್ವತ್ಥ ನಾರಾಯಣ ಕಾರ್ಯಕ್ರಮ ಉದ್ದೀಪನ ಮಾಡಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಬುಕ ಜೀವನೋಪಾಯ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಂಜೀವಿನಿ, KSRLPS, ಸ್ವಚ್ಛ ಭಾರತ್ ಮಿಷನ್, ಪೊಂಜು ಬುಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆ ಬೊಕ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಒಟ್ಟು ಸೇರಿಗಿಡು ಅಂತಾರಾಷ್ಟ್ರೀಯ ಪೊಂಜುಲಿನ ದಿನಾಚರಣೆಯಲ್ಲಿ ಕೊಡು ಸಂಜೀವಿನಿ ಒಕ್ಕೂಟಲಿನ ಪೊಂಜು ಸದಸ್ಯರ ಸಭೆ ಕುಡ್ಲದ ಪುರಭವನ ನಡೆದಿದೆ. ರಾಜ್ಯದ ಮಿತ್ತ ಮಟ್ಟದ ಬರವು ಬೊಕ ಮಾಹಿತಿ ತಂತ್ರಜ್ಞಾನ ಮಂತ್ರಿ ಡಾಕ್ಟರ್ CN ಅಶ್ವತ್ಥ ನಾರಾಯಣ ಕಾರ್ಯಕ್ರಮ ಉದ್ದೀಪನ ಮಾಡ್ತಾರೆ. ಮಂತ್ರಿಯರು ಸಭೆಯನ್ನು ಉದ್ದೇಶಿಸಿದ ಪಾತಿರ್ದು ಪೊಂಜುಲಿನ ಮಾತ ಬುಳಿಚಿಲಿಗೂ ಉಪ್ಪುನ ಸರ್ಕಾರದ ಯೋಜನೆಯ ಬಗ್ಗೆ ತಿರುಪಾಯರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ CEO ಡಾಕ್ಟರ್ ಕುಮಾರ್ ಇಂಚ ಬಿನ್ನೇರು ಪಾಲ್ದೆ ತುಂಡಿರು. ಜಿಲ್ಲೆದ ಬೇತೆ ಸ್ವಸಹಾಯ ಸಂಘಲಿನ ಪೊಂಜನಕ್ಲು ತಯಾರು ಮಲ್ತನ ತೆನಸುಲು, ಕೈ ಚಾತುರ್ಪು ವಸ್ತುಲಿನ ಮಾರಾಟ ಮೇಳ ಅಟ್ಟಣೆಯಾದಿತ್ತಿದೆ.
ಇವತ್ತು ಸಂಖ್ಯೆಯನ್ನು ನೋಡಿದಾಗ 62,000 ಜನ ಸದಸ್ಯರು ಇರುವಂಥ ಈ ಸಂಘಟನೆಯಲ್ಲಿ ನಾವು ಪ್ರತಿಯೊಂದು ಮಹಿಳೆಗೂ ತನ್ನ ಕೌಶಲ್ಯತೆ ಅಥವಾ ಉದ್ಯೋಗಗಳನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅಥವಾ ಕಲೀಲಿಕ್ಕೆ, ಕೌಶಲ್ಯತೆ ಪಡೀಲಿಕ್ಕೆ, ಅಥವಾ ಅವ್ರು ಮಾಡಿದಂಥ ಕೆಲಸಕ್ಕೆ ಮಾರ್ಕೆಟ್ ಆಕ್ಸೆಸಿಬಿಲಿಟಿ ಆರ್ಥಿಕವಾಗಲಿ ಅಥವಾ ಮಾರಾಟ ಮಾಡಲಿಕ್ಕಾಗಲಿ ಭಾಳಷ್ಟು ಸವಾಲು ಸಮಸ್ಯೆಗಳಿರುವಂಥದ್ದಿದೆ. ಇವತ್ತೆಲ್ಲೋ ಒಂದು ಕಡೆ ರೆಕಗ್ನೇಷನು, ಮಾರ್ಕೆಟ್ನಲ್ಲಿ ಕ್ರೆಡಿಬಿಲಿಟಿ ಬರಬೇಕು. ಕ್ರೆಡಿಬಿಲಿಟಿ ಬರುವಂಥದ್ದು ಭಾಳ ಮುಖ್ಯವಾಗಿದೆ. ಮಾನ್ಯತೆ ಸಿಗುವಂಥದ್ದು ಭಾಳ ಮುಖ್ಯವಾಗಿದೆ. ಗುಣಮಟ್ಟದ ವಿಚಾರ ಬಂದಾಗ ಜನ ಇದನ್ನು ಎದುರು ನೋಡುವಂಥದ್ದು ಇರಬೇಕು. ಬೇರೆ ಕಂಪ್ನಿಗಳಿಗಿಂತ ಸ್ವತಃ ಮನೆಯಲ್ಲಿ ತಯಾರಿಸಿದಂಥ, ತಮ್ಮ ಕೈಯಾರೆ ತಯಾರಿಸಿದಂಥ ಹ್ಯಾಂಡ್ಮೇಡ್ ಆಗಿ ಮಾಡಿರೋಂಥ ತಮ್ಮ ಎಲ್ಲ ಪದಾರ್ಥಗಳಿಗೆ ಹೆಚ್ಚಿನ ಮಾರ್ಕೆಟ್ ಬರಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಟಿಫಿಕೇಷನನ್ನು ಮಾಡಲಿಕ್ಕೆ ನಾವು ಸಂಜೀವಿನಿ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಎಲ್ಲ ರೀತಿಯಾದಂಥ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ. ಸುರತ್ಕಲ್ ಎನ್ಐಟಿದ ಸಹಾಯಕ ಪ್ರೊಫೆಸರ್ 35 ವರ್ಷ ಪ್ರಾಯದ ಮನೀಶ್ ಕುಮಾರ್ ಬಾಡಿಗೆ ಇಲ್ಲದ ಐನ್ಯ ಮಾಳಿಗೆಡ್ದು ತಿರ್ತು ಬುರ್ದು ಜೋರ್ದ ಪೆಟ್ಟಾಯಿನ ಸಂಗತಿ ಬುಧವಾರ ಬೈಯಗ್ ನಡೆತದಂಡು. ಸುರತ್ಕಲ್ ಎನ್ಐಟಿದ ಸಹಾಯಕ ಪ್ರೊಫೆಸರ್ 35 ವರ್ಷದ ಮನೀಶ್ ಕುಮಾರ್ ಬಾಡಿಗೆ ಇಲ್ಲದ ಐನ್ಯ ಮಾಳಿಗೆಡ್ದು ತಿರ್ತು ಬುರ್ದು ಜೋರ್ದ ಪೆಟ್ಟಾತಂಡು. ಉತ್ತರ ಪ್ರದೇಶದ ಅಶೋಕ್ ಕುಮಾರ್ ಪನ್ಪನಾರನ ಮಗೆ ಮನೀಶ್ ಕುಮಾರ್ ಬುಧವಾರ ಬೈಯ ಐನರಕ್ಕೆ ಸುರತ್ಕಲ್ ಮುಕ್ಕದ ಬಾಡಿಗೆ ಇಲ್ಲದ ಐನ್ಯ ಮಾಳಿಗೆಡು ಏರ್ಟೆಲ್ ಡಿಶ್ ಜೋಡ್ಸವನ ಪೂರ್ತುಡು ಆಯತತ್ತದು ಫೈಬರ್ ಶೀಟ್ಗೆ ಬೂರ್ದು ಜೋರ್ದ ಪೆಟ್ಟಾದಿತ್ತದು ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದನು. ಸುರತ್ಕಲ್ ಪೊಲೀಸರು ಕೇಸ್ ಪಾಡ್ದಿರು ಅಸಿಸ್ಟೆಂಟ್ ಪ್ರೊಫೆಸರ್ ಮನೀಶ್ ಕುಮಾರರ ಸ್ಥಿತಿಗತಿ ಜೋರು ಉಂಡು ತಿರಿದು ಬೈದಿದೆ. ರಾಜ್ಯದ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ವಿ ಸುನೀಲ್ ಕುಮಾರ್ ಬೆಂಗಳೂರು ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ರನ್ನು ಭೇಟಿ ಮಾಡಿದ್ದು ಮಾರ್ಚ್ 17 ಇರುವ ಮುಟ್ಟ ನಡಪೆರ ಉಪ್ಪನ ಕಾರ್ಲ ಉಚ್ಚೆಯಗೂ ರಾಜ್ಯಪಾಲರು ಬರಡು ಒಂದು ಕೇಂಡೊಂದು ಲೆಪ್ಪೋಲೆ ಕೊರಿಯರು. ರಾಜ್ಯದ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ವಿ ಸುನೀಲ್ ಕುಮಾರ್ ಬೆಂಗಳೂರು ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ರನ್ನು ಭೇಟಿ ಮಾಡಿದ್ದು ಮಾರ್ಚ್ 17 ಇರುವ ಮುಟ್ಟ ನಡಪೆರೆ ಉಪ್ಪನ ಕಾರ್ಲ ಉಚ್ಚೆಯಗೂ ರಾಜ್ಯಪಾಲರು ಬರಡು ಒಂದು ಕೇಂಡೊಂದು ಲೆಪ್ಪೋಲೆ ಕೊರಿಯರು. ಉಚ್ಚೆಯದ ವಿಶೇಷತೆಲಿನ ರಾಜ್ಯಪಾಲರಿಗೆ ತಿರಿಪಾಯರು. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಜತೆ ಸೇರಿಗೆಡು 10 ದಿನದ ಈ ಉಚ್ಚೆಯನ್ನು ಸುರುತ ಸರ್ತಿ ಕಾರ್ಲಾಡದಿ ಒಂದುಂಡು ತುಳುನಾಡದ ಸಾಂಸ್ಕೃತಿಕ ಬದುಕನ್ನು ತೋಜಾವನಂತ ಒಟ್ಟುಗೂ ಕೋವಿಡ್ ಸೀಕಿಡದ ಕಷ್ಟ ಆಯ್ನ ಜನ ಬದುಕಗೂ ಉಮೇದ್ ದಿಂಜಾವನ ಉದ್ದೇಶ ಈ ಉತ್ಸವ ಒಡುಗು ಉಂಡು. ಒಂದು ಕಾರ್ಲಾಡ್ ನಡಪನೆಂದಾಂಡ 2 ಜಿಲ್ಲೆಡು ಸ್ವರ ಲಕ್ಕಾದಂಡು ತುಳುನಾಡದ ಸಾಂಸ್ಕೃತಿಕ ವೈಭವ ಉಚ್ಚೇದ ಜೀವಾದಿತ್ತದು ಅಟ್ಟನೆ ಬಿರ್ಸಿಡ್ ನಡತದುಂಡು. ಕಾರ್ಲ ಬುಡ್ದು ಪಿದೈ ಉಪನಕ್ಲು ನಾಯಕರು ಬಿನ್ನೆರು ಇಂಚ ಲಕ್ಷಗಟ್ಟಲೆ ಜನ ಸೇರಿನ ಅಂದಾಜು ಉಂಡೊಂದು ಮಂತ್ರಿ ವಿ ಸುನೀಲ್ ಕುಮಾರ್ ರಾಜ್ಯಪಾಲರಿಗೆ ವಿವರ ಕುರಿಯರು. ಮಂಗಳೂರು ವಿಶ್ವವಿದ್ಯಾನಿಲಯ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿದ ಒಟ್ಟು ಸೇರಿಗೆಡೆ ಗುರುವಾರ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನಡು ಕೆಡ್ಡಸದ ಮಿನದನ ಕಾರ್ಯಕ್ರಮ ನಡೆಯುತ್ತದೆ. ಕುಡ್ಲ ವಿಶ್ವವಿದ್ಯಾನಿಲಯ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜ್ ಕುಡ್ಲದ ಒಟ್ಟು ಸೇರಿಗೆಡು ಕೆಡ್ಡಸ ಮಿನದನ ಕಾರ್ಯಕ್ರಮ ಗುರುವಾರ ಬೈಯಗ್ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನಡು ನಡೆತಂಡು. ಕುಡ್ಲ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ PL ಧರ್ಮ ಗುರ್ಕಾರ್ಮೆಡ್ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ಕೆಡ್ಡಸ ಮಿನದನ ಉದಿಪನ ಮಲ್ತೇರು. ಪ್ರತಾಪ್ ಸಿಂಹ ನಾಯಕ್ ಪಾತಿರ್ದು ತುಳು ಭಾಷೆನು ಒರಿಪಾದು ಬುಲೆಪಾಯರೆ ತುಳುವೇರ್ನ ಸಹಾಯ ಸಹಕಾರ ಏಪಲ ಉಪ್ಪಡು ಅಪಗ ಮಾತ್ರ ತುಳು ಭಾಷೆ ಸಂಸ್ಕೃತಿ ಒರಿಯರ ಸಾಧ್ಯ ಅನ್ಪಡ್ಡೇರು. ನಮ್ಮ ದೇಶವು 1 ಕೋಟಿಗಿಂತ ಹೆಚ್ಚಿಗೆ ಜನ ಮಾತಾಡುವಂತ ಭಾಷೆ ನಮ್ಮ ದೇಶದ್ದು. ತಮಿಳು ಅತ್ಯಂತ ಪ್ರಾಚೀನವಾದ ಚಿತ್ತಮಣಿ ಭಾಷೆ. ಧಾರ್ಮಿಕ ಗ್ರಂಥಗಳು ಸಂಸ್ಕೃತದ ಎತ್ತಿನಾದ ಓಲೈಕೆ ಜಗತ್ತಿನ ಅತಿ ಹೆಚ್ಚು ಜನಗಳು ಮಾತಾಡುವ ಭಾಷೆ ಒಂದು ಕೇಟ ಮುರಾಯಿದ 2019 ಅಂಕೆ ಸಂಖ್ಯೆದ ಪ್ರಕಾರ ಅವು ಹಿಂದಿ ಅಂಡ ತುಳುತ್ತ ಬಗ್ಗೆ ಐತವೇ ఆయన ಚಿತ್ರದಲ್ಲಿ ಬರಲು ಉಂಟಾಯಿತು. 7-5 ವರ್ಷ ಅಭ್ಯಾಸ ಮಾಡಿದ್ರೆ ಶುರು ಮಾಡ್ತಾರೆ ಮಲ್ಪನ ಅವಾಗ ಕನ್ನಡಿಗೆ ಆ ಭಾಷೆಯ ಬಗ್ಗೆ ನೋಕೆ ಬರ್ಕೊಂಡು ಆ ಭಾಷೆಯ ಬಗ್ಗೆ ನಮ್ಮ ಪ್ರಯತ್ನ ಹೆಚ್ಚಿಗೆ ಆಗೋದು ಆ ದೃಷ್ಟಿಯಲ್ಲಿ ತುಳು ಭಾಷೆಯನ್ನು ಒರಿಪಾವನ ಚಿತ್ತ ದೃಷ್ಟಿಯಲ್ಲಿ ಒತ್ತ ಬೆಳೆಪಾವನ ಚಿತ್ತ ದೃಷ್ಟಿಯಲ್ಲಿ ಚಳಿಯೇ ಪಂಡರಿಯೇ ಜಪ್ಪು ಜಪ್ಪು ಪಂಡುಡೆನ್ನ ಆತ್ಮ ಮುಪ್ಪೆ ಕಾಲಿಡುತ್ತಾರೆ ಗೋಪನ ಆತ್ಮ. ಆ ಹಿಂದಿ ಪದ
ಹಿರಿಯ ವಾರ್ತಮಾನಿ ಮನೋಹರ್ ಪ್ರಸಾದ್ ತುಳುವ ಪಾರಂಪರಿಕ ಜ್ಞಾನ ಬೊಕ್ಕ ಬೊಳ್ಳಿ ಸಂಭ್ರಮ ಪನ್ಪನ ರಡ್ಡು ಬೂಕ್ಲೆಯನ್ನು ಬಿಡುಗಡೆ ಮಲ್ತೇರು. ಮನೋಹರ್ ಪ್ರಸಾದ್ ಪಾತಿರ್ದು ತುಳು ಸಂಸ್ಕೃತಿದ ಮಹತ್ವದ ಬಗ್ಗೆ ತಿರಿಪಾಯರು. ತುಳುಕು ಬಾರಿ ಮಲ್ಲ ಗೌರವ ಇತ್ತರೈತರು ಪೂಜ್ಯ ವೀರೇಂದ್ರ ಹೆಗಡೆರು ರಡ್ಡು ಪುಸ್ತಕಗಳ ಬರೀತಾರೆ. ಈ ರಡ್ಡು ಪುಸ್ತಕದ ಕೃತಿ ಪಂಪಿನ ಪ್ರಯೋಗ ಈ ರಡ್ಡು ಕೃತಿ ಇಟ್ಲ ಈ ನಮ್ಮ ಸಮಾಜವು ವಿಶೇಷವಾದ ತುಳು ಸಮಾಜವು ನನ್ನ ಹೊಸ ಜನಾಂಗವು ಅವು ಒಲ್ಪು ತೂಗಿನ ನಮೂನೆಡು ಆ ರಡ್ಡು ಕೃತಿ ಇಲ್ಲ ಇಲ್ಲಿ ಬೈಲಿನ ಬಾರಿ ನಮ್ಮ ಮುಗಟ್ಟದ ಪಾತ್ರೆ ಪೂಜ್ಯ ಕಾವಂತಿರ ಪಾತ್ರೆ ಅವನೇ ನಮ್ಮನ್ನು ಮಾಧವೇರು ಬೊಕ್ಕ ಅದನ್ನ ಪೂರ್ತಿ ಒಳಗು ಒರಿಯನ ಉದರ ಮಾತ್ರ ಸೂಚ್ಯವಾದ ಪಟ್ಟೆ ಐಟಿ ಏಳು ಜನ ಮಾತ್ರ ಬೇರೆ ಮಾತ್ರ ನಿಕ್ಲೆ ಮಾತೆರೆಲ್ಲ ಈ ಸಂದರ್ಭದಲ್ಲಿ ಓಕೆ ಅಭಿನಂದನೆ ಯಾಕೆ ಮಾಧವ ಕೇಶವ ಮಾಧವ ಇನ್ನ ಕುದುರೆ ಗೌರವ ಕಂಡ ನನಗೆ ಕುರೇಲೆ ಉಕ್ರೇನದ ಭಾರತೀಯ ಸಂತ್ರಸ್ತರನ್ನು ಭಾರತ ಸರ್ಕಾರ ಗೆಲ್ಮೆಡ್ ಏರ್ಲಿಫ್ಟ್ ಮಲ್ತುಂಡು ಆಂಡ ಕಾಂಗ್ರೆಸ್ ನಾಯಕರು ಜವಾಬ್ದಾರಿ ದಾಂತಿನ ಪಾತ್ರ ಪನಂದುಲ್ಲಿருந்து ರಾಜ್ಯದ ಮಿತ್ತ ಮಟ್ಟದ ಬರವುಬಕ ಮಾಹಿತಿ ತಂತ್ರಜ್ಞಾನ ಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಪಂತಿರು ಅರ ಕುಡ್ಲಾಡು ಸುದ್ದಿ ಮಾಧ್ಯಮದ ಕಡೆ ಪಾತಿರ್ದಿರು. ರಾಜ್ಯದ ಮಿತ್ತಮಟ್ಟದ ಬರವುಬಕ ಮಾಹಿತಿ ತಂತ್ರಜ್ಞಾನ ಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಕುಡ್ಲಾಡು ಸುದ್ದಿ ಮಾಧ್ಯಮದ ಕಡೆ ಪಾತಿರ್ದು ಉಕ್ರೇನ್ದ ಭಾರತೀಯ ಸಂತ್ರಸ್ತರನ್ನು ತಂದು ಬರೆಯರೆ ಕೇಂದ್ರ ಸರ್ಕಾರ ಜವಾಬ್ದಾರಿ ದಾಂತಿನ ತೋಜಾ ಒಂದುಂಡು ಪಣದು ಕಾಂಗ್ರೆಸ್ ನಾಯಕರು ಅಕ್ಲಿನ ಪಾತೆರಡು ಜವಾಬ್ದಾರಿ ಇಜ್ಜಿಂದು ಪನ್ಪುರೇನು ತೋಜಾದಿರು ಅಂಡ ಇಡೀ ಲೋಕಡೆ ಭಾರತ ಸಂತ್ರಸ್ತರನ್ನು ಗೆಲ್ಮೆಡ್ ಏರ್ ಲಿಫ್ಟ್ ಮಲ್ತುಂಡು ಆ ಮಟ್ಟುಡು ಬೇತೆವಾ ದೇಶಲ ಪ್ರಯತ್ನ ಮಲ್ತುದು ಜಾಂದು ಮಾತೆರ್ಲ ಪುಗಾರ್ದೇರು ಪಂಡೇರು ಮಾತೆಲ್ಲ ವಿರೋಧ ಮಲ್ಪಡು ರಾಜಕೀಯ ಮಲ್ಪಡೊಂದು ಕಾಂಗ್ರೆಸ್ ದಾಖಲೆ ಪಾತಿರೊಂದುಲ್ಲೇರು ಎದುರು ಪಕ್ಷದ ನಾಯಕರು ಮಾಹಿತಿ ಕೊರತೆ ಅಂಚ ಪನೊಂದುಲ್ಲೇರು ನರೇಂದ್ರ ಮೋದಿ ಭಾರಿ ಎಡ್ಡೆ ರೀತಿಯಲ್ಲಿ ಕೆಲಸ ಮಲ್ತೊಂದುಲ್ಲೇರು ಕೆಪಿಎಸ್ಸಿ ವಿಚಾರಲು ಆ ರೀತಿಯಲ್ಲಿ ಜನಪರ ಆದಿಪೊಡೊಂದು ಬಿಜೆಪಿ ಯೋಚನೆ ಮಲ್ತೊಂದುಂಡು ಬಾಕಿ ದಕ್ಕಿನ ಉಪದೇಶ ಬೋರ್ಡು ಇಜ್ಜಿ ಮುಖ್ಯಮಂತ್ರಿಗಳು ಬೋಡಾಯ್ನಾಥ್ ಕೆಲಸ ಮಲ್ತೊಂದುಲ್ಲೇರು ತುಳು ಭಾಷೆ ಸೇರಿದು ಮಾತಾ ಭಾಷೆಲಿನ ಬುಲೆಪ್ಪಾಯರೆ ಸರ್ಕಾರ ಪ್ರಯತ್ನ ಮಲ್ತೊಂದುಂಡು ಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ ಪಂಡೇರು. ಮುಖ್ಯವಾಗಿ ಬೇಜವಾಬ್ದಾರಿತನ ಇರುವಂಥದ್ದು ಅವರ ಹೇಳಿಕೆಯಲ್ಲಿ ಇಡೀ ವಿಶ್ವದಲ್ಲೇ ಭಾಳ ಉತ್ತಮವಾಗಿ ಎವ್ಯಾಕ್ಯುಯೇಷನ್ ಮಾಡ್ತಿರುವಂಥದ್ದು ಏರ್ ಲಿಫ್ಟಿಂಗ್ ಮಾಡ್ತಿರುವಂಥದ್ದು ಭಾರತ ದೇಶದ ನಾಗರಿಕರನ್ನು ಅನ್ನೋದು ಪ್ರಥಮ ಸ್ಥಾನದಲ್ಲಿರುವಂಥದ್ದು ಭಾರತ. ಬೇರೆ ಇನ್ಯಾವ ದೇಶವು ಭಾರತದ ಮಟ್ಟದಲ್ಲಿ ಭಾರತದ ಏನು ಕಾರ್ಯಾಚರಣೆ ಏನು ಮಾಡ್ತಿದ್ವೋ ಆ ಮಟ್ಟದಲ್ಲಿ ಬೇರೆ ಯಾವ ದೇಶವೂ ಮಾಡಿರುವಂಥದ್ದಿಲ್ಲ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಯಾವುದನ್ನು ಗಮನಿಸದೆ ವಿರೋಧಿಸಬೇಕು, ರಾಜಕೀಯ ಮಾಡಬೇಕು ಅನ್ನೋಂಥ ಏಕೈಕ ದೃಷ್ಟಿಯಿಂದ ಈ ರೀತಿ ನಮ್ಮ ಪ್ರತಿಪಕ್ಷದ ಕಾಂಗ್ರೆಸ್ ನಾಯಕರು ಆಗಿಂದಾಗಲೇ ಮಾಹಿತಿಯ ಕೊರತೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಇಂಥ ಹೇಳಿಕೆಗಳನ್ನು ಖಂಡಿಸಿ ಇವತ್ತೇನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದ 4 ಸಚಿವರನ್ನು ಈ ಒಂದು ಜವಾಬ್ದಾರಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸಿ ಸ್ವತಃ ಅವರೇ ಹೋಗಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ಇವತ್ತಿಂಥ ಸವಾಲಿನ ಅಲ್ಲೇನು ಸುಲಭ ಮಾತ್ರದಲ್ಲಿರುವಂತಹ ಸ್ಥಿತಿಯಲ್ಲ, ನಮಗೆ ಗೊತ್ತಿದೆ. ಬಹಳ ಸವಾಲಿನ ಮಧ್ಯದಲ್ಲಿ, ಯುದ್ಧದ ಮಧ್ಯದಲ್ಲಿ ಇವತ್ತು ಪ್ರತಿಯೊಬ್ಬರೂ ಕರೆತರೋದು ಸುಲಭ ಮಾತ್ರವಾಗಿಲ್ಲ. ಆದರೂ ಸಹ ಈ ಸವಾಲನ್ನು ಸ್ವೀಕರಿಸಿ ಇವತ್ತು ರಷ್ಯಾ ಪ್ರೆಸಿಡೆಂಟ್ ಅವ್ರ ಜೊತೆ ಮಾತಾಡೋದೇ ಆಗಲಿ, ಯುಕ್ರೇನ್ ಅವ್ರ ಜೊತೆ ಆಗಲಿ, ರೊಮೇನಿಯಾ, ಪೋಲ್ಯಾಂಡ್ ಈ ರೀತಿ ಬೇರೆ ಬೇರೆ ಎಲ್ಲ ದೇಶಗಳ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ನಮ್ಮ ದೇಶದ ನಾಗರಿಕರನ್ನು ವಾಪಸ್ ಕರೆತರಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಆಗಿದೆ. ಒಟ್ಟು 19,700 ಜನ ಅಲ್ಲಿರುವಂಥದ್ದು. ರಾಜ್ಯದಲ್ಲಿ ನಮಗೆ ಗೊತ್ತಿದೆ ಎಷ್ಟು ಕಾಲೇಜ್ ಇದೆ, ಎಷ್ಟು ಪರ್ಸೆಂಟು ಫ್ರೀ ಸೀಟ್ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. 40% ಅಷ್ಟು ಫ್ರೀ ಸೀಟ್ ಇರುವಂಥದ್ದಿದೆ. 20ಕ್ಕಿಂತ ಹೆಚ್ಚು 23 ಅಷ್ಟು ಸರ್ಕಾರಿ ಕಾಲೇಜುಗಳಿದೆ, 23 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿದ್ದಾವೆ. ಎಷ್ಟು ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದಾನೆ, ಸಾವಿರಾರು ಕೋಟಿ ಸರ್ಕಾರದಲ್ಲೂ ಹಣವನ್ನು ಖರ್ಚು ಮಾಡ್ತಿರುವಂಥದ್ದಿದೆ. ಒಟ್ಟಾರೆ ವೈದ್ಯಕೀಯ ಶಿಕ್ಷಣ ಪ್ರತಿಯೊಬ್ಬರೂ ವೈದ್ಯರು ಮಾಡಬೇಕಾಗಲ್ಲ. ಇವತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಒಂದು ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಇದೆ. ಕರ್ನಾಟಕ ಭಾರತದಲ್ಲಿರ್ಬೋದು ಕೊರತೆ, ಆದರೆ ಕರ್ನಾಟಕದಲ್ಲಿ ನಾವು ನೋಡಿದಾಗ ಸರ್ಪ್ಲಸ್ ಡಾಕ್ಟರ್ಸ್ಗಳು. 4ನೇ ಕ್ಲಾಸ್ ಕಲ್ತೊಂದುಪ್ಪನ ಪೊಳರಿ ಅಮ್ಮುಂಜದ ಸರಸ್ವತಿ ಪನ್ಪನಾರನ ಮಗಳು 4ನೇ ಕ್ಲಾಸ್ ಕಲ್ತೊಂದುಪ್ಪನ ಸಿಂಚನದು ವಿಷಜಂತು ತುಚ್ಚಿದು ಈತ್ತೆ ನಡಪೆರ ತೀರನ್ನ ಸ್ಥಿತಿಗತಿ ಉಂಡು. ಕಷ್ಟೊಡುಪ್ಪನ ಕುಟುಂಬಗೂ ಪಣವು ಸಹಾಯ ಮಲ್ಪುಲೆಂದು ಸಿಂಚನನ ಅಮ್ಮ ಸರಸ್ವತಿ ಕೇಂಡೊಂದಿರು.
4ನೇ ಕ್ಲಾಸ್ ಕಲ್ತೊಂದುಪ್ಪುನ ಪೊಣ್ಣೊರ್ತಿಗ್ ವಿಸತ ಎಂಚಿನ ದಾನ ತುಚ್ಚು ನೀಡಿದವರ ನಡಪೆರೆ ಸಾಧ್ಯ ಆವನ್ನಂಚಿನ ಸ್ಥಿತಿಗತಿ ಇತ್ತದು. ಈ ಕುಟುಂಬ ಭಾರಿ ಬಡಪತ್ತದ ಆದಿತ್ತದು ಭಾರಿ ಕಷ್ಟಡುಳ್ಳೇರು. ವಿಷಜಂತು ತುಚ್ಚಿದು ನಡಪೆರೆ ತೀರಂದೆ ಪಜೆ ಪತ್ತದ್ನ ಪೊಣ್ಣಗ್ ಸಾಯದ ಅಗತ್ಯ ಉಂಡು. ಪೊಳಲಿ ಕೈತಲ್ದ ಅಮ್ಮುಂಜದ ಸರಸ್ವತಿ ಪನ್ಪುನಾರಿನ 4ನೇ ಕ್ಲಾಸ್ ಕಲ್ತೊಂದಿಪ್ಪುನ ಮಗಳು 9 ವರ್ಷದ ಸಿಂಚನಗ್ ಇತ್ತೆ ನಡಪೆರೆ ಸಾಧ್ಯ ಹೆಜ್ಜಿ. ಮಗಳೇನ ಮರ್ದ್ಗಾದು ಇತ್ತೇನೆ ಲಕ್ಷಗಟ್ಲೆ ಖರ್ಚು ಮಲ್ತದ್ನ ಕುಟುಂಬಗೂ ಇತ್ತೆ ಹೆಚ್ಚಿಗೆ ಮರ್ದು ಮಲ್ಪೆರೆ ಕಾಸ್ದಂತೆ ಕಷ್ಟಡುಳ್ಳೇರು. ಶಾಲೆಗೆ ಪೋವೊಂದು ತೆಲಿಕೆ ನಲಿಕೆಡು ಪೊಡೈನ ಪೊಣ್ಣಗ್ ಬೊಕ್ಕ ದಿನ ಮಜುರಿಕ್ ಬೇಲೆ ಮಲ್ತದು ಬದುಕು ಸಾಗವನ ಕುಟುಂಬದ ಕಣನೀರು ಒಚ್ಚಿನ ಕೆಲಸ ಮಲ್ಪೊಡಾತಂಡು. ಸಾಯ ಮಲ್ಪನಕ್ಲು ಎದುರು ಬರೋಡಾತಂಡು. ಮಗಳಿಗೆ ಮರ್ದು ಮಲ್ಪೆರೆ ಸಾಯ ಒದಗಾಲೆಂದು ಸಿಂಚನ ಪೊಣ್ಣನ ಅಪ್ಪೆ ಸರಸ್ವತಿ ಕೇಂಡೊಂದಿರು. ದಾನಿಲು ಸಾಯ ಒದಗಾವನಕ್ಲು ಸರಸ್ವತಿರ್ನ ಬ್ಯಾಂಕ್ ಅಕೌಂಟ್ಗೂ ಕಾಸು ಪಾಡ್ಯಾರ ಕೇಂಡೊಂದಿರು. ಕಾಸು ಒದಗಾಯರ ಇಚ್ಛೆ ಇತ್ತಿನಕ್ಲು 94 ಎಣ್ಮ 1 92 15 74 ಈ ನಂಬರ್ಗೂ ಫೋನ್ ಮಲ್ಪೊಲಿ. ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರ್ನ ನೆಂಪುಗಾದು ಅರನ ಪುಟ್ಟೂರು ರಾಮಕುಂಜ ಎರ್ತಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಗೂ ಚಂದ್ರಮಂಡಲ ರಥ ಮಲ್ಪದಿರು. ಕೋಟೇಶ್ವರದ್ದು ಕುಡ್ಲ ಮಾರ್ಗ ಅದು ರಾಮಕುಂಜಗೂ ಪೋನಗ ಕುಡ್ಲದ ಭಕ್ತಿರು ಕದ್ರದ ಕರ್ನಾಟಕ ಪಾಲಿಟೆಕ್ನಿಕ್ ಕೈತಲು ಚಂದ್ರಮಂಡಲ ರಥನು ಎದುಕೊಂಡಿರು. ದೇವೇರ್ನ ಪಾದ ಸೇರ್ದನ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರ್ನ ನೆಂಪುಗಾದು ಅರನ ಪುಟ್ಟೂರು ರಾಮಕುಂಜ ಎರ್ತಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಗೂ ರಥಶಿಲ್ಪಿ ಕೋಟೇಶ್ವರ ಲಕ್ಷ್ಮೀನಾರಾಯಣ ಆಚಾರ್ಯ ತೊಡು ಕಟ್ಟದ್ನ ಚಂದ್ರಮಂಡಲ ರಥ ಕೋಟೇಶ್ವರದ್ದು ಕುಡ್ಲ ಮಾರ್ಗ ಅದು ರಾಮಕುಂಜ ದೇವಸ್ಥಾನವೂ ಸಾಗುಂಡು. ಕುಡ್ಲದ ಕರ್ನಾಟಕ ಪಾಲಿಟೆಕ್ನಿಕ್ ಕಾಲೇಜ್ ಕೈತಲು ರಾಜಮಾರ್ಗದ ಬರಿಟ್ ಹೊಸ ರಥನು ಎದುಕೊನುಂಡು. ತೇರ್ಗ್ ಭಕ್ತರು ಪುಷ್ಪಾರ್ಚನೆ ಮಲ್ತದು ಕಡಪುಡೀರು. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರಿ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ, ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ ಎಂಎಸ್, ಶರವು ದೇವಸ್ಥಾನದ ಆಡಳಿತ ಮುಕ್ತೇಸರರು ಶರವು ರಾಘವೇಂದ್ರ ಶಾಸ್ತ್ರಿ, ಪಾಲಿಕೆ ಸದಸ್ಯರಾದ ಮನೋಹರ್ ಶೆಟ್ಟಿ, ಶಕೀಲಾ ಕಾವ, ವಿಪ್ರ ಸಮಾಜದ ರಾಮಕೃಷ್ಣ ಭಟ್, ಪ್ರಭಾಕರ ರಾವ್ ಪೇಜಾವರ, ಕೂಟ ಮಹಾ ಜುಗತದ ಚಂದ್ರಶೇಖರಮಯ್ಯ, ವಚನ ಸಾಹಿತ್ಯ ಪರಿಷತ್ದ ವಿವೇಕ್ ಬೊಕ್ಕ ಕೂಟದಕ್ಲು, ಪೇಜಾವರ ಮಠದ ದಿವಾನಿರು ರಘುರಾಮ ಆಚಾರ್, ವಾಸುದೇವ ಭಟ್ ಪೆರಂಪಳ್ಳಿ, ರಾಮಕುಂಜ ಎರ್ತಾಡಿ, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ನಾರಾಯಣ ಭಟ್, ಶೇಷಪ್ಪ ರೈ ಈ ಪೊರ್ತುಡು ಇತ್ತೇರು. ಚಂದ್ರಮಂಡಲ ರಥದ ಒಂದು ಪ್ರವಾಸ ಇದು ಇವತ್ತು ಪಯಣ. ಇದು ಕೋಟೇಶ್ವರದಿಂದ ಆರಂಭವಾಗಿ ವಿಷ್ಣುಮೂರ್ತಿ ದೇವಸ್ಥಾನದವರೆಗೆ ಹೋಗ್ತಾ ಉಂಟು. ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಾವೆಲ್ಲರೂ ಪರಮ ಭಾಗ್ಯವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಒಂದು ಸಂಕಲ್ಪ ಏನು ನಮ್ಮ ಪರಮ ಗುರುಗಳು ಇದು ನೆರವೇರಿಸಿದಾರೋ ಪೇಜಾವರ ಮಠಾಧೀಶರು, ಅವರ ಸಂಕಲ್ಪದಂತೆ ಇದೆಲ್ಲವೂ ಸಹ ಯಶಸ್ವಿಯಾಗಿ ನಡೆದು ಸರ್ವೇ ಜನಾಃ ಸುಖಿನೋ ಭವಂತು ಅನ್ನತಕ್ಕಂಥ ಒಂದು ಆಶೀರ್ವಾಣಿ ಏನಿದೆಯೋ ಅದು ಸತ್ಯವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ದೇವರನ್ನು ಕಾಣುವುದು ಗುರುವಿನಿಂದ. ಗುರು ನಮಗೆ ದೇವರನ್ನು ತೋರಿಸುವುದು ಗುರು. ಗುರು ಇಲ್ಲದೆ ದೇವರಿಲ್ಲಂತೆ. ಆದ್ದರಿಂದ ನಾವು ಏನು ಪೂಜೆ ಪುನಸ್ಕಾರ ಮಾಡುವಾಗ ಗುರುವಿಗೆ ಪ್ರಾರ್ಥನೆ ಮಾಡಿ ಮತ್ತೆ ಗಣಪತಿ ವಿಜ್ಞಾನ ಪೋರ್ಚುಗೀಸರಿಡ ಪೊರ್ಮುನ ಅಬ್ಬಕ್ಕ ರಾಣಿಯರು ಇರುವೇರ ಮೂವೇರ ಅವು ಮುಖ್ಯ ಆತು ಅಂಡ ಅಬ್ಬಕ್ಕ ಪಂಪ್ನ ಪುದರು ತವಳವ ನಾಡದ ಚರಿತ್ರೆಡು ದಾಖಲಾಯಿನವು ಮುಖ್ಯ ಅಂದು ಹಿರಿಯ ಇತಿಹಾಸ ಸಂಶೋಧಕರು ಡಾಕ್ಟರ್ ಪುಂಡಿಕಾಯ ಗಣಪಯ್ಯ ಭಟ್ರ ಪಂತೇರು. ಕುಡ್ಲದ ಪುರಂಬನೋಡು ನಡಪಾದ್ನ ನಮ್ಮ ಅಬ್ಬಕ್ಕ ಅಮೃತ ಸ್ವಾತಂತ್ರ್ಯ ಸಂಭ್ರಮ ಕಾರ್ಯಕ್ರಮದ ವಿಚಾರ ಕೂಟೋಡು ಗುರುಕಾರ್ಮ ವಹಿಸಿದ ಆರು ವಿಷಯ ದುಂಬುದಿದ್ದೀರು. ಕುಡ್ಲ ಮಹಾನಗರ ಪಾಲಿಕೆ ಬೊಕ್ಕ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ನಿಲೆಟ್ ಕುಡ್ಲದ ಕುದ್ಮುಲ್ ರಂಗರಾವ್ ಪುರಭವನೋಡು 2 ದಿನ ನಡಪಾಯಿನ ನಮ್ಮ ಅಬ್ಬಕ್ಕ ಅಮೃತ ಸ್ವಾತಂತ್ರ್ಯ ಸಂಭ್ರಮ ಕಾರ್ಯಕ್ರಮಟು ಅಬ್ಬಕ್ಕ ಸಂಘತನ ಕರಾವಳಿಡು ಸ್ವಾತಂತ್ರ್ಯ ಸಂಗ್ರಾಮದ ಪಜ್ಜೆ ಗುರುತುಲು ವಿಚಾರ ಕೂಟ ಅಟಣೆ ಆದಿತ್ತಲು. ಪ್ರತಿಷ್ಠಾನದ ಪ್ರಧಾನ ಕಾರ್ಯಂತರು ಪ್ರೊಫೆಸರ್ ಭಾಸ್ಕರ್ ರಾಯ್ ಕುಕ್ಕೋಳ್ಳಿ ಎದುಕೊಂದು ಸುರೂತ ಪಾತೆರ ಪಂಡಿರು. ಹಿರಿಯ ಇತಿಹಾಸ ಸಂಶೋಧಕರು ಬೊಕ್ಕ ವಿಶ್ರಾಂತ ಪ್ರಾಧ್ಯಾಪಕರು ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ರನ ಗುರ್ಕಾರ್ಮಿಡು ನಡತ್ನ ಕೂಟುಡು ರಾಣಿ ಅಬ್ಬಕ್ಕನ ಪೊರುಂಬಾಟದ ನಿಲೆಕುಲು ವಿಷಯಡು ಡಾಕ್ಟರ್ ತುಕಾರಾಮ ಪೂಜಾರಿ ಅಮರ ಸುಳ್ಯ ಕ್ರಾಂತಿ ಬೊಕ್ಕ ರೈತ ಪೊರುಂಬಾಟ ವಿಷಯಡು ಡಾಕ್ಟರ್ ಪ್ರಭಾಕರ ನಿರ್ಮಾರ್ಗ ಬೊಕ್ಕ ತುಡುನಾಡದ ಗಾಂಧಿ ಕಾಲದ ಸ್ವಾತಂತ್ರ್ಯ ಸಂಗ್ರಾಮ ವಿಷಯದ ಮಿತ್ತು ಮನೋಹರ್ ಪ್ರಸಾದ್ ಉಪನ್ಯಾಸ ಕೊರಿಯರು. ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ರು ಗುರ್ಕಾರ್ಮದ ಪಾತೆರ ಪಂಡದು. ಕರ್ನಾಟಕ ಕರಾವಳಿ ಪ್ರದೇಶಡು ಮೂಜಿ ನಿಲಿಕಡೆ ನಡತನ ಸ್ವಾತಂತ್ರ್ಯ ಸಂಗ್ರಾಮ ಭಾರಿ ಮಹತ್ವ ಪಡೆತಲು. ಪೋರ್ಚುಗೀಸರಡ ಪೊರ್ಮುನ ಅಬ್ಬಕ್ಕ ರಾಣಿಯರು ಇರುವೇರ ಮೂವೇರ ಪನ್ಪುನ ಮುಖ್ಯತ್ತು ಆಂಡ ಅಬ್ಬಕ್ಕ ಪನ್ಪುನ ಪುದರು ತೌಳವ ನಾಡ್ದಕ್ಕಿನ ಸ್ವಾಭಿಮಾನದ ಗುರುತು ಅದು ಚರಿತ್ರೆಡು ದಾಖಲಾತನೆಂದು ಪಂಡೇರು.
ಪ್ರತಿಷ್ಠಾನದ ಕಾರ್ಯಂತಿರು ವಿಜಯಲಕ್ಷ್ಮಿ ಕಟೀಲ್, ಕಾರ್ಯಕ್ರಮ ಸುಧಾರ್ಥ ಕುರಿಯರ್, ಸುಮಾ ಪ್ರಸಾದ್ ಸೊಲ್ಮೆ ಸಂದಾಯರ್. ಇಂಥ ಒಂದು ಕಾರ್ಯಕ್ರಮ ನಡೆಯುವಂಥ ಸ್ಥಳ ನನಗೇನು ಅನ್ನಿಸ್ತದೆ ಅಂತ ಹೇಳಿದರೆ, ಒಂದು ಕುರುಕ್ಷೇತ್ರದ ಮೈದಾನದಲ್ಲಿ ಹೋಗಿ ಅಲ್ಲಿ ಮಹಾಭಾರತದ ಬಗ್ಗೆ ಒಂದು ಸೆಮಿನಾರನ್ನಿಟ್ಟರೆ ಹೇಗಾಗ್ಬೋದು, ಅದೇ ರೀತಿಯಲ್ಲಿ ನಮ್ಮ ತುಳುನಾಡಿನ ಸ್ವಾತಂತ್ರ್ಯದ ಸಮರದ ಅನೇಕ ಘಟನೆಗಳಿಗೆ ಕಾರಣವಾದಂತಹ, ಅನೇಕ ಘಟನೆಗಳು ನಡೆದಂತಹ, ಅನೇಕ ಘಟನೆಗಳಿಗೆ ಸಾಕ್ಷಿಯಾದಂತಹ ಈ ಮೈದಾನ ಒಂದು ಪ್ರದೇಶದಲ್ಲಿ ನಾವು ನಿಂತುಕೊಂಡು ಮಾತಾಡುತ್ತಾ ಇರುವಂತಹದ್ದು, ಅದು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರಸ್ತುತತೆಯನ್ನು ತೆಗೆದುಕೊಂಡ ಅಂಶ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕೆಲವು ವಿದ್ಯಾರ್ಥಿಗಳು ಎಷ್ಟು ಅದ್ಭುತವಾಗಿ ಹಬ್ಬಕ್ಕನ ಬಗ್ಗೆ ಮಾತಾಡಿದ್ರು ಅಂತಂದ್ರೆ, ಬಹುಶಃ ನಾವು ಕೂಡ ಗ್ರಹಿಸದ ರೀತಿಯಲ್ಲಿ ಅಥವಾ ನಮಗೂ ತಿಳಿದಿರದ ವಿಷಯವನ್ನು ಅವರು ಇಲ್ಲಿ ಮಂಡಿಸಿದ್ದಾರೆ ಅಂತೇಳಿ. ಬಹುಶಃ ನಮ್ಮ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಉದ್ದೇಶ ಇರಬಹುದು, ಅಥವಾ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸುವ ಅಥವಾ ಸಂಘ ಸಂಸ್ಥೆಗಳ ಉದ್ದೇಶವು ವಿದ್ಯಾರ್ಥಿಗಳಿಗೆ ಈ ಒಂದು ರಾಣಿ ಹಬ್ಬಕ್ಕನ ಕುರಿತಂತೆ ಮಾಹಿತಿ ಮುಟ್ಟಬೇಕು ಅನ್ನುವಂಥದ್ದು. ಸೊ ಆದ್ದರಿಂದ ನಾವು ಎಷ್ಟು ಮಾತಾಡಿದ್ದೇವೆ ಅಥವಾ ಏನು ಹೇಳ್ತೇವೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಅಲ್ಲ. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಉದ್ದೇಶ ಈಡೇರಿದೆ ಅನ್ನುವಂಥದ್ದೇ ಸಂತೋಷದ ಸಂಗತಿ. ಸ್ವಾತಂತ್ರ್ಯವನ್ನು ಬ್ರಿಟಿಷರಿಂದ ಪಡೆಯಬೇಕು ಎಂಬ ಒಂದು ಹಂಬಲ ಜನತೆಯಲ್ಲಿ ಮೂಡಿತು. ಈ ಹಂಬಲಕ್ಕೆ ಬಹುತೇಕ ಅದರಲ್ಲಿ ಬಹಳ ಮಂದಿ ತಮ್ಮ ತನುಮನ ಧನಗಳನ್ನು ನಮ್ಮ ವ್ಯಾಕರಣಬದ್ಧವಾಗಿ ತ್ಯಾಗ ಮಾಡಿದವರು. ಆಮೇಲೆ 1942 ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿಯಲ್ಲಿ MD ಅಧಿಕಾರಿ ಎಂಬ ಜೈನ ಬಾಂಧವರ ತಲೆ ಬುರುಡೆಯನ್ನು ನಮ್ಮ ಪೊಲೀಸರು ಹೊಡೆದರು. ಆ ನಂತರ ಉಪ್ಪಿನ ಸತ್ಯಾಗ್ರಹದ ವೇಳೆಗೆ ನಮ್ಮ 50 ಮಂದಿಯನ್ನು ಬಂಧಿಸಿ ಅದರಲ್ಲಿ ಬೋಳಾರ ಬಾಬುರಾಯರಂತ ಒಬ್ಬರು ಇಲ್ಲಿ ಉಪ್ಪನ್ನು ಮಾಡಿ ಪ್ರತಿಭಟನೆ ಮಾಡಿದರು. ಇಂತಹ ಅನೇಕ ನಿದರ್ಶನಗಳು ಮಹಾತ್ಮ ಗಾಂಧೀಜಿಯವರು ಸ್ಫೂರ್ತಿಯಾಗಿ ನಮ್ಮ ನಾಡಿನಲ್ಲಿ ನಡೆದಿದೆ. ಇದೆಲ್ಲವನ್ನು ನೆನಪಿಡ್ಲಿಕ್ಕೆ ಒಂದು ಇವತ್ತು ಅವಕಾಶ ಆಯಿತು. ಮ್ಯೂಸಿಯಂ ಮಾತ್ರ ಬೇಕಾಗಿಲ್ಲ, ನಮ್ಮ ಹೃದಯದ ಮ್ಯೂಸಿಯಂನಲ್ಲಿ ಅವರಿರಲಿ. ನಮ್ಮ ಮಕ್ಕಳಿಗೆ ಕೂಡ ಅವ್ರ ಬಗ್ಗೆ ವಿಚಾರಗಳನ್ನು ನಾಳೆ ನಾವು ತಿಳಿಸುವಂತಾಗಲಿ. ಸಮಾಜ ಸೇವಾ ಸಾಧಕರಾದ ಶೀನಾ ಶೆಟ್ಟಿ ಬೊಕ್ಕ ಕೃಷ್ಣ ಮೂಲ್ಯರ್ನ ಸೇವಾ ಕಥನ ಅಭಿಯಾನ, ಸೇವಾ ಬೆಳಕು ಸುಸ್ಥಿರ ಬದುಕು ಕೃತಿ ಲೋಕಾರ್ಪಣೆ, ಸೇವಕತನ ಚಿಂತನ ಮಂಥನ ಕಾರ್ಯಕ್ರಮನು ಮಾರ್ಚ್ 5 ಬಂಟ್ವಾಳ ತಾಲೂಕುದ ಜನಜೀವನ ಬಾರೆಪುಣಿದ ನಿಲೆಟ್ ಬಾರೆಪುಣಿ ಶಾಲೆಡ್ ದಿವಂದುಂಡು. ಬಂಟ್ವಾಳ ತಾಲೂಕುದ ಜನಜೀವನ ಬಾರೆಪುಣಿದ ಗುರ್ಕಾರ್ಯರು ರಮೇಶ್ ಶೇನವ ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿಕೂಟುಡು ಪಾತಿರ್ದು ಸಮಾಜ ಸೇವಾ ಸಾಧಕರೈನ ಶೀನಾ ಶೆಟ್ಟಿ ಬೊಕ್ಕ ಕೃಷ್ಣ ಮೂಲ್ಯರ್ನ ಸೇವಾ ಕಥನ ಅಭಿಯಾನ, ಸೇವಾ ಬೆಳಕು ಸುಸ್ಥಿರ ಬದುಕು ಕೃತಿ ಲೋಕಾರ್ಪಣೆ, ಸೇವಾ ಕಥನ ಚಿಂತನ ಮಂಥನ ಬೊಕ್ಕ ಕಲಾ ವೈವಿಧ್ಯ ಪ್ರದರ್ಶನ ನಡಪಾವನ ಬಗೆಟ್ ವಿವರ ಕೊರಿಯರು. ಮಾರ್ಚ್ 5 ಐತರ ಕಾಂಡೆ ಒರಂಬರೆಕ್ ಬಾರೆಪುಣಿ ಪೂಪಾಡಿ ಕಲ್ಲದ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಡ್ ಕಾರ್ಯಕ್ರಮ ಶುರುವಾಪುಂಡು. ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕಿ UT ಖಾದರ್ ಲೇಸಿನ ಉದೀಪನ ಮಲ್ಪೇರು. ಚಾಮರಾಜನಗರದ ದೀನಬಂಧು ಟ್ರಸ್ಟ್ ಕಾರ್ಯಂತಿರು ಪ್ರೊಫೆಸರ್ GS ಜಯದೇವ ಕೃತಿ ಲೋಕಾರ್ಪಣೆ ಮಲ್ಪೇರು. ಈ ಬೂಕುನು ಕುಡ್ಲದ ಆಕೃತಿ ಪ್ರಕಾಶನ ಸಂಸ್ಥೆ ಅಚ್ಚಿ ಮಲ್ತದನೆಂದು ಆರ್ಪಂಡೇರು. ಡಾ ನರೇಂದ್ರ ರೈ ದೇರ್ಲ ಈ ಸೇವಕತನ ಬರವುದ ರೂಪು ಕನದೇರು. ಜಿಲ್ಲೆದ ಅಪರೂಪದ ಈ ಸಮಾಜ ಸೇವಕರು ಶೀನಾ ಶೆಟ್ಟಿ ಬೊಕ್ಕ ಕೃಷ್ಣ ಮೂಲ್ಯ ರತ್ನಮಾನ ಸುಡು ಬರವು ಮುಗಿಸಿದೇರು. ದಿಡುಪೆ ಪನ್ಪುನ ಕುಗ್ರಾಮಡು ಸುರೂತ ಸೇವಾ ಸಾಧನೆ ಮಲ್ತದೇರು. ಕೊಳ್ಳೆಗಾಲಡು ಆದಿವಾಸಿ ಸೋಲಿಗೆರಿನ ಸಂಘಟನೆ ಮಲ್ಪಾದು ಸೋಲಿಗೆರಿನ ಅಭಿವೃದ್ಧಿ ಸಂಘ ತಾಪನೆ ಮಲ್ತದು ಅಕ್ಲಿಗೆ ಆರೋಗ್ಯ ಬರವು ಮೂಲಸೌಕರ್ಯ ತಿಕ್ಕುನು ಅಂಚ ಮಲ್ತದ್ನ ಮೇಕಲು ಮುಡಿಪುದ ಜನಶಿಕ್ಷಣ ಟ್ರಸ್ಟ್ ಸೇವಾ ಕೇಂದ್ರದ್ದು ಬುಡಂದೆ ಜಾಗೃತಿ ಮೂಡಾವಂದುಲ್ಲಿருந்து ರಮೇಶ್ ಶೇನವ, ಕಲ್ಲೂರು ನಾಗೇಶ್, ಹೈದರ್ ಕೈರಂಗಳ, ಚಂದ್ರಹಾಸಕ ನಂದೂರು, ರಾಧಾಕೃಷ್ಣ ರೈ ಇತ್ತದು ತಿರಿಪಾಯರು. ಬಾಳೆಪುಣಿ ಗ್ರಾಮದಲ್ಲಿ ನಾವು ಸಮಾನ ಮನಸ್ಕರು ಎಲ್ಲ ಸೇರಿಕೊಂಡು ಜನಜೀವನ ಬಾಳೆಪುಣಿ ಬಳಗದ ಮೂಲಕ ಶೀನಾ ಶೆಟ್ರು ಹಾಗೂ ಕೃಷ್ಣ ಮೂಲ್ಯರು ಮಾಡಿದ ಒಂದು ಸೇವೆಯನ್ನು ದಾಖಲಿಸಿ ಅದ್ವಿತೀಯ ಎಂಬ ಗ್ರಂಥದ ಮೂಲಕ ಹೊರತರುತ್ತಿದ್ದೇವೆ. ನಮ್ಮ ನಾಡಿನ ಪ್ರಸಿದ್ಧ ಲೇಖಕರು, ಪರಿಸರ ಆಸಕ್ತರು, ಕೃಷಿಕರು ಆಗಿರುವ ಡಾಕ್ಟರ್ ನರೇಂದ್ರ ರೈ ದೇರ್ಲ ಅವರು ಅವರ ಸಂಗ್ರಹ ಯೋಗ್ಯ ಅಪೂರ್ವ ಕೃತಿಯ ಲೇಖಕರಾಗಿರುತ್ತಾರೆ. ಈ ಕೃತಿಯು ಮಂಗಳೂರಿನ ಆಕೃತಿ ಪಬ್ಲಿಕೇಶನ್ ಸಂಸ್ಥೆಯಿಂದ ಪ್ರಕಟಗೊಳ್ಳುತ್ತಿದೆ. ಸೇವಾ ಬೆಳಕು ಸುಸ್ಥಿರ ಬದುಕು ಅಭಿಯಾನದಡಿಯಲ್ಲಿ ಈ ಗ್ರಂಥ
ಬಿಡುಗಡೆ ಸಹಿತ ದಿನಪೂರ್ತಿ ಕಾರ್ಯಕ್ರಮವಿದೆ. ದಿನಾಂಕ 6/3/22 ಬೆಳಿಗ್ಗೆ ಗಂಟೆ 9:30ಕ್ಕೆ ವಿಪಕ್ಷ ಉಪನಾಯಕರಾದ ಶ್ರೀ UT ಖಾದರ್ ಅವರು ಸಮಾರಂಭವನ್ನು ಉದ್ಘಾಟಿಸಲಿರುವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಜೀವನ ಬಾಳೆ ಪುಣ್ಯಾಧ್ಯಕ್ಷರಾದ ಶ್ರೀ ರಮೇಶ್ ಶೆಣವ ವಹಿಸಲಿರುವರು. ಅದ್ವಿತೀಯ ಗ್ರಂಥದ ಲೋಕಾರ್ಪಣೆಯನ್ನು ಚಾಮರಾಜನಗರದ ದೀನಬಂಧು ಟ್ರಸ್ಟ್ನ ಕಾರ್ಯದರ್ಶಿ ಪ್ರೊಫೆಸರ್ GS ಜಯದೇವ ಮಾಡಲಿದ್ದಾರೆ. ಕೃತಿ ಪರಿಚಯವನ್ನು ತುಮಕೂರು ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ನಿತ್ಯಾನಂದ B ಶೆಟ್ಟಿ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶೀನಶೆಟ್ಟಿ, ಶ್ರೀ ಕೃಷ್ಣಮೂಲ್ಯ ಉಪಸ್ಥಿತರಿರುವರು. ನವಸಾಕ್ಷರ ಮುಖಂಡರಾದ ಶ್ರೀಮತಿ ಯಶೋಧ ಲೈಲಾ ಸೇವಾ ಬದುಕು ಛಾಯಾಚಿತ್ರಗಳನ್ನು ಅನಾವರಣಗೊಳಿಸಲಿರುವರು. ಅಪರಾಹ್ನ ಗಂಟೆ 3ರಿಂದ ಸಮಾರೋಪ ಸಮಾರಂಭ ನಡೆಯಲಿರುವುದು. ಇತ್ತೆ ಕುಡೋರ ಮುಖ್ಯಾಂಶಗಳು. 2022-23 ಸಾಲದ ಯೋಜನೆ ಸಾಧನೆ ಲೆಕ್ಕ ಪಕ್ಕ. ರಾಜ್ಯ ವಿಧಾನಸಭೆ 2,60,60 ಕೋಟಿ ರೂಪಾಯಿ ವಜನ್ದ ಬಜೆಟ್ ದುಂಬುದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕುಡದ ಪುರಬನೋಡು ಸಂಜೀವಿನಿ ಒಕ್ಕೂಟಲಿನ ಪೊಂಜು ಸದಸ್ಯರ ಸಭೆ. ಉಕ್ರೇನ್ದ ಭಾರತೀಯ ಸಂತ್ರಸ್ತೆಯರನ್ನು ಗೆಲ್ಮೆಡೆ ಏರ್ ಲಿಫ್ಟ್ ಮಲ್ತೊಂದುಂಡು ಕಾಂಗ್ರೆಸ್ ನಾಯಕರಿದ್ದ ರಾಜಕೀಯ ಮಂತ್ರಿ ಡಾಕ್ಟರ್ ಅಶ್ವತ್ಥ ನಾರಾಯಣ. ಮಾರ್ಚ್ 12 ಇರುವ ಮುಟ್ಟ ಕಾರ್ಲ ಉಚ್ಚಯ. ರಾಜ್ಯಪಾಲರಿಗೆ ಲೆಪ್ಪೊಲೆ ಕೊರ್ದು ಬರಿಯರೆ ಕೆಂಡೊಂಡ ಮಂತ್ರಿ ವಿ ಸುನೀಲ್ ಕುಮಾರ್. ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ರವೀಂದ್ರ ಕಲಾ ಭವನಡು ಕೆಡ್ಡಸದ ಮಿನದನ. ತುಳುವೇರ್ನ ಸಹಾಯ ಸಹಕಾರ ಇತ್ತಂಡ ಮಾತ್ರ ತುಳು ಭಾಷೆ ಸಂಸ್ಕೃತಿ ಒರಿಯರೆ ಸಾಧ್ಯ. ಪ್ರತಾಪ್ ಸಿಂಹ ನಾಯಕ್. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತ್ ಸುದ್ದಿ ಬಕ್ಕ ಮನರಂಜನೆಗಾದ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೊನ್ಮೇಲು.